ಚಿಕ್ಕೋಡಿಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ರಾಜಕೀಯ ಮರೆತು ಮಾನವೀಯತೆಯಿಂದ ಹೇಳಿದ ಮಾತುಗಳನ್ನು ಕಾಂಗ್ರೆಸ್ನವರು ತಿರುಚಿ ನನ್ನ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂಸದ ರಮೇಶ್ ಜಿಗಜಿವಾಣಿ ಹೇಳಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮಾಡಿದ ಪ್ರಚಾರ ಮತ್ತು ಹೇಳಿಕೆಯನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಕೀಳು ಮಟ್ಟಕ್ಕೆ ಇಳಿದಿದೆ. ಇದು ಸರಿಯಲ್ಲ. ಮುಂಚೆಯಿಂದಲೂ ಕಾಂಗ್ರೆಸ್ ಅನ್ಯಾಯದ ಹಾದಿಯಲ್ಲೇ ಸಾಗಿ ಬರುತ್ತಿದ್ದು, ಇನ್ನಾದರೂ ಅದನ್ನು ಬಿಟ್ಟು ನಿಷ್ಠೆಯಿಂದ ಇರಿ ಎಂದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಕಿಡಿಕಾರಿದರು. ವೈಯಕ್ತಿಕವಾಗಿ ನಾನು ಕೂಡ ತಮ್ಮನ್ನೆಲ್ಲ ಸ್ವಾಗತ ಬಯಸಿ, ನಾನು ಮೊನ್ನೆ ನನ್ನ ಹಳೆಯ ಕ್ಷೇತ್ರ ಚಿಕ್ಕೋಡಿಗೆ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಂದು ನಮ್ಮ ಕೌಟ್ಗಿ ಮಠ ಅವರ ತೋಟದಲ್ಲಿ ಎಲ್ಲ ಪತ್ರಿಕಾ ಬಂಧುಗಳು ಕೂಡ ಅಲ್ಲಿ ಬಂದಿದ್ದರು. ಆ ಬಂದ ಸಂದರ್ಭದೊಳಗೆ ನಾವೆಲ್ಲ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಈ ಭಾಗದ ಜನ ಮತ ಚಲಾಯಿಸಬೇಕು, ಅವರೆಲ್ಲ ಭಾಳ ಒಳ್ಳೆಯವರು ಅದಾರ, ಅದಕ್ಕೆ ಜವಾಬ್ದಾರಿ ನಾನು ಅಂತಕ್ಕಂಥ ಮಾತು ಭಾಳ ವಿನಂತಿಪೂರ್ವಕ ಎಲ್ಲರಿಗೆ ನಾನು ಬೇಡ್ಕೊಂಡಿದ್ದೆ. ಅದರ ಜೊತೆ ಅಲ್ಲಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವ್ರ ಬಗ್ಗೆ ನಾನು ಅವ್ರ ಪಕ್ಷದ ಬಗ್ಗೆ ನಾನು ಸ್ವಲ್ಪ ಭಿನ್ನವಾಗಿ ಅವರು ಏನೇನು ಮಾಡಿದ್ರು ಏನೇನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳಿದೆ, ವಸ್ತುಸ್ಥಿತಿ ಹೇಳಿದೆ. ನಾವೆಲ್ಲ ಇಷ್ಟು ಅಭಿವೃದ್ಧಿ ಮಾಡಿದೆವು, ಎಲ್ಲ ಮಾಡಿದೆವು, ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡೂ ಅಭ್ಯರ್ಥಿಗಳು ಹಿಂಗದಾರ, ಇಷ್ಟು ಕೆಲಸ ಮಾಡ್ಯಾರ ಅಂಥೇಳಿ ಎಲ್ಲನೂ ನಾ ಹೇಳಿದ ಮೇಲೆ ಭಾಳ ಚೆನ್ನಾಗೈತವತ್ತು. ಅದ್ರ ಜೊತೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳಿದೆ ಅವತ್ತು. ಅವರೆಲ್ಲ ಒಬ್ಬ ನಮ್ಮ ರಾಷ್ಟ್ರ ನಾಯಕ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅವಮಾನ ಮಾಡಿದ್ರು ಕಾಂಗ್ರೆಸ್ನವರು ಅಂತಕ್ಕಂಥದ್ದು ಕೂಡ ನಾನು ಹೇಳಿದೆ. ಹೇಳಿ ನಾವು ವಾಪಸ್ ಬಂದ ಮೇಲೆ ಅದನ್ನು ಅವ್ರ ಚಟನೆ ಆದ ಕಾಂಗ್ರೆಸ್ನವ್ರದ್ದು. ಅವರು ತಿರ್ಚಿ ಮುರ್ಚಿ ನಾನೇನು ಪ್ರಕಾಶ್ ಹುಕ್ಕೇರಿ ಅವ್ರ ಬಗ್ಗೆ ಅದನ್ನು ಹೇಳಿದ್ದು ಅದನ್ನು ತಿರುಚಿ ಅದನ್ನು ತಂದು ನಮ್ಮ ಅಭ್ಯರ್ಥಿಗಳ ಮೇಲೆ ಅದು ಅರುಣ್ ಶಾಪುರ್ ಅವ್ರ ಮೇಲೆ ಹೆಚ್ಚಿಗೆ ನಾನು ಬೈದೆ ಅನ್ನೋ ರೀತಿಯಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ತಿರುಚಿ ಪರಿಚಿ ಹೇಳಿ ಏನು ಸಾಮಾನ್ಯ ಜನರಿಗೆ ರಮೇಶ್ ಅವ್ರ ವಿರುದ್ಧ ಇದು ಹೇಳೋ ಬದಲಿ ಈ ಅರುಣ್ ಶಾಪುರ್ ಅವ್ರ ಬಗ್ಗೆ ಹೇಳಿದ್ರೇನು ಅನ್ನಂಗೆ ಫೀಲಿಂಗ್ ಬರ್ಬೇಕು ಜನರಿಗೆ. ಆ ರೀತಿ ಹೇಳಿಬಿಟ್ರು, ತಿರುಚಿ ಹೇಳಿ ಅದಕ್ಕೆ ಬಿಟ್ಟಿಲ್ಲ. ಈಗ 2 ದಿವಸಲಿಂದ ಪ್ರಚಾರ ಮಾಡ್ಲಾಕತ್ತಾರ ಇಡೀ ಕ್ಷೇತ್ರದಾಗ. ಅಲ್ಲೇ ಚಿಕ್ಕೋಡಿ ಏರಿಯಾನಲ್ಲಿ ಏನಪ್ಪ ಅಂತಂದ್ರೆ ರಮೇಶ್ ಜಿಗಜಿಣಿ ಅವ್ರು ನೋಡಿರಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹೆಂಗೆ ಬಂದದ, ರಮೇಶ್ ಜಿಗಜಿಣಿ ಅವರೇ ಹಂಗೆ ಹೇಳಿ ಹೋಗ್ಯಾರ, ಅದಕ್ಕೆ ನೀವು ನನಗೆ ಓಟ್ ಹಾಕ್ರಿ ಅಂತಕ್ಕಂಥದ್ದು ಅದನ್ನು 2 ದಿವಸದಿಂದ ಪ್ರಚಾರ ಪ್ರಾರಂಭ ಮಾಡ್ಯಾರ. ನಾನು ಇಷ್ಟೇ ಹೇಳೋದು, ಇದು ಸಾಕಿನ್ನ, ಅದು ಬಿಡ್ರಿ, ಅದು ಒಳ್ಳೆಯದಲ್ಲ. ಕಾಂಗ್ರೆಸ್ನವ್ರಿಗೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ನಾನು ಭಾಳ ಹತ್ತಿರದಿಂದ ನೋಡಿನ ಆ ಮನುಷ್ಯನಿಗೆ. ಅವನು ವಿದ್ಯಾವಂತರೂ ಅಲ್ಲ, ಶಿಕ್ಷಕರೂ ಅಲ್ಲ, ಪದವೀಧರರೂ ಅಲ್ಲ. ಅವ್ರಿಗೆ ಯಾಕೆ ಬುದ್ಧಿ ಕಟ್ಟು ಕೊಟ್ಟರು ದೇವರು ಅದನ್ನೇ ನನಗೆ ತಿಳಿತಾ ಇಲ್ಲ. ಈ ಚುನಾವಣೆಗೆ ನಿಲ್ಲ ಇದು ಶಿಕ್ಷಕರಿಗೆ ಅವ್ರಿಗೆ ಏನು ಸಂಬಂಧ, ಏನೇನು ಸಂಬಂಧ ಇಲ್ಲಪ್ಪ ಯಾಕಡದು. ಆದರೆ ಇವತ್ತು ಇಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ, ಅದು ಸರಿಯಲ್ಲ. ಇದು ಇವತ್ತಿಂದಲ್ಲ, ಕಾಯಂ ಅವರು ಇಂಥದನ್ನೇ ಮಾಡ್ಕೊತ ಬಂದಾರ. ಕಾಂಗ್ರೆಸ್ಸಿನ ಸ್ನೇಹಿತರುಗಳು ಇದೇ ರೀತಿ ಮಾಡ್ಕೊತ ಬಂದಾರ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದು ಬೇರೆ, ಅವರು ತಿರುಚಿ ಅದನ್ನು ಮಾಡಿದ್ದು ಬೇರೆ. ಇವರಿಬ್ಬರು ಎರಡೂ ಅಭ್ಯರ್ಥಿಗಳು ಅವು ನನ್ನ ಸ್ನೇಹಿತರು, ನನ್ನ ಹುಡುಗರು ಅಂತಿರಲ್ಲ, ಹುಡುಗರು ಅಂತ ಅಂದರೂ ಏನು ತಪ್ಪಿಲ್ಲ. ನನಗೆ 70 ವರ್ಷ ಆಗ್ಯದ. ನಮ್ಮ ಹುಡುಗರವರು, ನಾವು ಬೆಳೆಸಿದವರು, ನಾವು ಸಹಕಾರ ಮಾಡಿದವರು, ಅವೆಲ್ಲ ನನ್ನ ಅತ್ಯಂತ ಆತ್ಮೀಯ ಬಂಧುಗಳಾಗಿರ್ತಾರೆ ಅವರಿಬ್ಬರು ಅಭ್ಯರ್ಥಿಗಳು. ಅವ್ರನ್ನ ಎಲ್ಲ ನನ್ನ
ಅಭಿಮಾನಿಗಳು, ನಮ್ಮ ಪಕ್ಷದವರು ಎಲ್ಲರೂ ಕೂಡ ನಮ್ಮ ಎರಡೂ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂಥೇಳಿ ಎಲ್ಲ ನನ್ನ ಚಿಕ್ಕೋಡಿ ಭಾಗದ ಎಲ್ಲ ಮತದಾರರಿಗೆ ಮತ್ತು ಯಾರು ಈ ತಿರುಚಿ ಬರೆದದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾರ ಅವ್ರಿಗೂ ಕೂಡ ನಾನು ಎಲ್ಲ ಜನರಿಗೆ ವಿನಂತಿ ಮಾಡ್ಕೋತೀನಿ. ಅದು ಹೇಳಿದ್ದಂತೂ ತಪ್ಪದ, ನಾನು ಆ ರೀತಿ ಹೇಳಿಲ್ಲ. ಅವರಿಬ್ಬರು ನನ್ನವ್ರು ಅದಾರ, ನನ್ನ ಮನುಷ್ಯರು ಅದಾರ, ನಮ್ಮ ಪಕ್ಷದವ್ರು ಅವ್ರು ಟಿಕೆಟ್ ಕೊಟ್ಟಾರ, ಅವ್ರನ್ನ ಆರಿಸಿ ತರಬೇಕು ಅಂಥೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಾಗ ವಿನಂತಿ ಮಾಡ್ಕೋತೀನಿ.